ಎಲ್ಲರಿಗೂ ಸ್ವಾಗತ. ನಮ್ಮ ಪ್ರೆಸ್ ಕ್ಲಬ್ಬಿನ ನಮ್ಮ ಫ್ರೆಂಡ್ಸ್ ನಮ್ಮೊಟ್ಟಿಗಿದ್ದಾರೆ, ಹಾಗೆ ರೆವರೆಂಡ್ ಫಾದರ್ಸ್ ಇದ್ದಾರೆ, ನೆಲ್ಯಾಡಿಯ ಪ್ರಮುಖ ಎಲ್ಲರೂ ಇದ್ದಾರೆ, ನಮ್ಮ ಪಂಚಾಯತ್ ಮೆಂಬರ್ಸ್ ಅವರು ಸಹ ಇದ್ದಾರೆ, ಎಲ್ಲರೂ ಇದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ವಿಷಯ ಏನೆಂದರೆ, ನಮ್ಮ ನ್ಯಾಷನಲ್ ಹೈವೇ 75 ಅದರ ಕೆಲಸ ಒಂದು 97% ಕಂಪ್ಲೀಟ್ ಆಯಿತು. ಆದರೆ ಒಂದು ಕಳೆದ 5 ವರ್ಷದಿಂದ ನಮಗೆ ಇಲ್ಲಿ ಒಂದು ಯೂ ಟರ್ನ್ ಬೇಕು, ಹಾಗೆ ಒಂದು ಸ್ಕೈ ವಾಕ್ ಬೇಕು ಅಂತ ನಾವು ಬೇಡ್ತಾ ಇದ್ದೇವೆ. ಯಾಕೆಂದು ಹೇಳಿದರೆ, ನಮ್ಮ ಈ ಫ್ಲೈಓವರ್ ಆದ ನಂತರ ಇಲ್ಲಿ ಒಂದು 5-6 ದೊಡ್ಡ ಸಂಸ್ಥೆಗಳಿದೆ, ಶಾಲೆಗಳಿದೆ. ಸುಮಾರು 2800 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಅವರ ಪೋಷಕರು, ನಂತರ ವಿದ್ಯಾರ್ಥಿಗಳು, ಟೀಚರ್ಸ್ ಇವರು ದಿನಾಲು ಶಾಲೆಗಳಿಗೆ ಬಂದು ಹೋಗ್ತಾ ಇದ್ದಾರೆ. ನಂತರ ಆ ಕಡೆ ರೋಡಿನ ಮರುಗಡೆ ಕಡೆಯಲ್ಲಿ ಆದರೆ 4-5 ಚರ್ಚ್ಗಳಿದೆ, ನಂತರ ಒಂದು ನರ್ಸಿಂಗ್ ಕಾಲೇಜ್ ಇದೆ, ಅಂಗಡಿಗಳಿದೆ, ಹಾಗೆ ತುಂಬ ಪ್ರೋಗ್ರಾಮ್ಸ್ ಎಲ್ಲ ದಿನಾಳು ನಡೀತಾ ಇದೆ. ನಂತರ ಸೆಂಟ್ ಜಾರ್ಜ್ ಶಾಲೆಯಿಂದ ಹೋಗುವ ಒಂದು ಮಾರ್ಗ, ಅದು ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇ ಸಹ ನ್ಯಾಷನಲ್ ಹೈವೇ 75 ಅದು ಕನೆಕ್ಟೆಡ್ ಆಗಿದೆ. ಆದರೆ ಇಷ್ಟು ಜನರಿಗೆ ಒಂದು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕಿದ್ದರೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಈ ಶಾಲೆಗಳಿಗೆಲ್ಲ ಸುಮಾರು 26 ಬಸ್ಸುಗಳಿದೆ, ಶಾಲೆ ಬಸ್ಸುಗಳಿದೆ. ಈ ಬಸ್ಸುಗಳೆಲ್ಲ ದಿನಾಲು 3 ಗಂಟೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅದು ರಿಟರ್ನ್ ಆಗಿ ಬರುವುದಾದರೆ ಎಷ್ಟು ಒಂದು ನಷ್ಟ ಈ ಶಾಲೆಗಳಿಗೆ ಬರ್ತದೆ. ನಂತರ ಇಷ್ಟು ಮಕ್ಕಳು ಈ ರೋಡನ್ನು ಹೈವೇ ಕ್ರಾಸ್ ಮಾಡಬೇಕಿದ್ದರೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳಿದರೆ, ಸ್ಕೈ ವಾಕ್ ಫೆಸಿಲಿಟಿ ಇಲ್ಲ. ಅದರ ವಿಷಯದಲ್ಲಿ ನ್ಯಾಷನಲ್ ಹೈವೇ ಅವರು ಮಾತನಾಡುವುದೇ ಇಲ್ಲ. ನಾವು ಇದು ಮಾಹಿತಿಗಳೆಲ್ಲ ತುಂಬ ಕೊಟ್ಟಿದ್ದೇವೆ, ಲೆಟರ್ಗಳು ಶಾಲೆಗಳಿಂದ, ನಂತರ ವರ್ತಕರ ಸಂಘದಿಂದ, ನಂತರ ಪಂಚಾಯತ್ ವತಿಯಿಂದ ಪಂಚಾಯತ್ ಪ್ರೆಸಿಡೆಂಟ್ ಅವರು ನಮ್ಮಿಂದೆಲ್ಲ ಲೆಟರ್ ಕಲೆಕ್ಟ್ ಮಾಡಿಕೊಂಡೆಲ್ಲ ನಾವು ಕೊಟ್ಟಿದ್ದೇವೆ. ಆದರೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಆದ ಒಂದು ರೆಸ್ಪಾನ್ಸ್ ನಮಗೆ ಸಿಗಲೇ ಇಲ್ಲ. ನಮಗೆ ಒಂದೇ ಒಂದು ಬೇಡಿಕೆ ಅಂತ ಹೇಳಿದರೆ, ನಮಗೆ ಇಲ್ಲಿ ಒಂದು ಯೂ ಟರ್ನ್ ನಮಗೆ ಬೇಕು. ನಂತರ ನಮಗೆ ಒಂದು ಸ್ಕೈ ವಾಕ್, ಮಕ್ಕಳಿಗೆ ಸೇಫಾಗಿ ಮಾರ್ಗವನ್ನು ಕ್ರಾಸ್ ಮಾಡಲಿಕ್ಕೆ ಒಂದು ಸ್ಕೈ ವಾಕ್ ಬೇಕು. ಇದು ನಮ್ಮ ಡಿಮ್ಯಾಂಡ್, ಇದು ನಮ್ಮ ರೈಟ್, ಇದು ಕೊಡಲೇಬೇಕು. ಅದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸೇ ಇಲ್ಲ. ಸಮಯದಿಂದ ನೀವು ಸಲ್ಲಿಸಿದರೆ ಎಷ್ಟು ಪತ್ರಗಳ ವಿನಿಮಯ ಆಗಿದೆ? 2021 ನಾವು ಈ ಬೇಡಿಕೆಯನ್ನು ಕೊಡ್ತಾ ಇದ್ದೇವೆ. ಅದು ಎಂತ ಹೇಳಿದರೆ, ಇಲ್ಲಿ ಲೋಕಲ್ ಮೀಡಿಯಾ ಅದಕ್ಕೆಲ್ಲ ಬಂದಿದೆ, ತುಂಬ ಸಲ ಬಂದಿದೆ. ನಂತರ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಆಗ್ಬೋದು, PD ಅವರು ಆಗ್ಬೋದು, ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ನಾವು ಕೊಟ್ಟಿದ್ದೇವೆ. ಇನ್ನು ಅದು ಮಾತ್ರ ಅಲ್ಲ, ಅದು ನ್ಯಾಷನಲ್ ಲೆವೆಲಿಗೆ ಸಹ ನಾವು ಕೊಟ್ಟಿದ್ದೇವೆ. ಈಗ 2021 ಬಳಿಕ ತುಂಬ ಹೋರಾಟಗಳಾಗಿದೆ. ಹಾಗೆ ಈಗ ಹೊಸ ಸಂಸದರು ಬಂದ ಬಳಿಕ 2 ಹೆಚ್ಚುವರಿ ಅಂಡರ್ ಪಾಸ್ ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ. ಅದು ಅನುಷ್ಠಾನ ಆಗಿದೆ? ಅದಾಗಿದೆ. ಆ ಅಂಡರ್ ಪಾಸ್ ನಿಮ್ಮ ವಿದ್ಯಾಸಂಸ್ಥೆಗಳಿಗೆ, ಈ ಭಾಗದ ವಿದ್ಯಾಸಂಸ್ಥೆಗಳಿಗೆ ಲಾಭ ತಂದು ಕೊಟ್ಟಿಲ್ವಾ? ಇಲ್ಲ. ಅದನ್ನು ಯಾಕೆ ಅವರಿಗೆ ಕೇಳಲಿಲ್ಲ? ಯಾವುದು ಈ ಯೂ ಟರ್ನ್? ಅದಲ್ಲ, ಅಂಡರ್ ಪಾಸ್ ಅವಶ್ಯಕತೆ ಇಲ್ಲ, ಯೂ ಟರ್ನ್ ಬೇಕು. 1.5 ಕಿಲೋಮೀಟರ್ ಇದೆ ಇಲ್ಲಿಂದ ಪೇಟೆಗೆ 1.5 ಕಿಲೋಮೀಟರ್ ಅಲ್ಲ, ಟೋಟಲ್ ಅದು 3 ಕಿಲೋಮೀಟರ್ ಬರುತ್ತೆ. 1 ಕಿಲೋಮೀಟರ್ ಅಲ್ಲ, ವಿಷಯ ಏನಂತ ಹೇಳಿದ್ರೆ, ಅಂಡರ್ ಪಾಸ್ಗೆ ಹೋಗ್ಲಿಕ್ಕೆ ನಮಗೆ ಕರೆಕ್ಟ್ ಆದಂಥ ಒಂದು, ನಾವು ರಾಂಗ್ ಸೈಡಲ್ಲಿ ಹೋಗ್ಬೇಕಾಗ್ತದೆ. ಈ ವಿದ್ಯಾಸಂಸ್ಥೆಯಿಂದ ಹೋಗುವಾಗ ಈ ಕಡೆಯಲ್ಲಿ ವಿದ್ಯಾಸಂಸ್ಥೆ 3-4 ವಿದ್ಯಾಸಂಸ್ಥೆ ಇದೆ, ಈ ಕಡೆ ವಿದ್ಯಾಸಂಸ್ಥೆಯಿಂದ ಗಾಡಿ ಹೋಗ್ಬೇಕಾದ್ರೆ ಆ ಕಡೆಗೆ ಹೋಗ್ಲಿ, ನಾವು ಈ ಕಡೆಯಿಂದ ರಾಂಗ್ ಸೈಡಲ್ಲಿ ಹೋಗ್ಬೇಕಾಗ್ತದೆ. ರಾಂಗ್ ಸೈಡಲ್ಲಿ ನಾವು ಆಗ್ಲಕ್ಕೆ
ಸರ್ವಿಸ್ ರೋಡ್ಗೆ ಅಲ್ಲಿಗೆ ಒಂದೊಂದು ಒನ್ ವೇ ಮಾತ್ರ ಹೋಗುವಷ್ಟು ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡಿಗೆ ಕೂಡ ನಮಗೆ ಕರೆಕ್ಟ್ ಆಗಿಲ್ಲ. ಇಲ್ಲಿ ಅದೇ ಸಣ್ಣ ಸೂಕ್ಷ್ಮತೆ, ಸರ್ವಿಸ್ ರೋಡ್ ಉಳಿದೆಲ್ಲ ಭಾಗದ ಸರ್ವಿಸ್ ರೋಡಿಗೂ ನೆಲ್ಲಿಯಾಡಿಯ ಸರ್ವಿಸ್ ರೋಡಿಗೂ ಬಹಳ ವ್ಯತ್ಯಾಸ ಇದೆ. ಹೌದು, ಉಳಿದೆಲ್ಲ ಭಾಗದಲ್ಲಿ 5.5 ಮೀಟರ್ನ ಸರ್ವಿಸ್ ರೋಡ್ ಇದ್ದು 2 ವೇ ಆಪ್ಷನ್ ಇದ್ದರೆ ಇಲ್ಲಿ ಇಲ್ಲ, ಅಷ್ಟು ಇಲ್ಲ. ಇಲ್ಲಿ ಸರ್ಕಾರ ಅಷ್ಟು ಸ್ವಾಧೀನಪಡಿಸಿಕೊಂಡರೂ ಕೂಡ ಇಲ್ಲಿನ ಉದ್ಯಮಿಗಳು ಬಿಟ್ಟಿಲ್ಲ ಅನ್ನುವಂಥ ಆರೋಪ ಈ ನಮ್ಮ ಯಾರ್ದು KNR ಇಲ್ಲ ಸರ್, ನಿರ್ವಹಿಸುವ ಸಂಸ್ಥೆಯ ಅಧಿಕಾರಿಗಳ ಧ್ವನಿ. ಲಾಸ್ಟ್ 1 ತಿಂಗಳ ಮುಂದೆ ನಾವೊಂದು ಸಣ್ಣ ಮೀಟಿಂಗ್ ಇಲ್ಲಿ ಮಾಡಿದ್ವಿ. ಸರ್ವಿಸ್ ರೋಡ್ ಸ್ವಲ್ಪ ಉದ್ದ ಬೇಕು ಅಂದರೆ, ಸ್ವಲ್ಪ ಬಿಡ್ದು ಬೇಕಂದ್ರೆ ಹೇಳಿದ್ರು ಒಂದು ಮೀಟಿಂಗ್ ಇಲ್ಲಿ ಮಾಡಿದ್ವಿ. ನಾವೆಲ್ಲ ಒಪ್ಪಿಸ್ಕೊಂಡದಲ್ಲ ಸರ್, ಒಪ್ಪಿಸ್ಕೊಂಡದ್ದು ಅದಕ್ಕೆ. ಮತ್ತು ಅವರು ಏನಾದರೂ ಕೆಲಸ ಅಲ್ಲಿ ಮಾಡಲಿಲ್ಲ. ನಮ್ಮದು ಶಾಲೆದ ಫ್ರಂಟ್ ಸೈಡಲ್ಲಿ ನೀರು ಬಂದು ಫುಲ್ ಬ್ಲಾಕ್ ಆಗಿತ್ತು. ಆ ಸರ್ವಿಸ್ ರೋಡ್ ಮಾಡಿ ನಮಗೆ ಏನಾದರೂ ಮಾಡಬೇಕಂದ್ರೆ ಅದು ಅವ್ರ ಕೆಲಸ ಫಸ್ಟ್ ಮಾಡಬೇಕು. ಎಷ್ಟು ಬಿಟ್ಟು ಬೇಕಂದರೆ ಅದು ಕೊಡಬೇಕು ಸರ್ವಿಸ್ ರೋಡ್. ನಾವು ಅದು ಒಪ್ಪಿಸ್ಕೊಟ್ಟಿದ್ದು, ನಮ್ಗೆ ಕೊಡ್ತಾರಂತೆ. ಮತ್ತು ಒಂದು ಪೆಟ್ರೋಲ್ ಪಂಪ್ ಇದ್ದಾರೆ, ಅವರು ಒಪ್ಪಿಸ್ಕೊಂಡದಲ್ಲ. ನೋಡಿ, 98% ಕೆಲಸ ಆದ ಬಳಿಕ ನಾವು ಹಾಗೆ ಸ್ಪಂದಿಸುವುದಕ್ಕೂ ಇದು ಮೊದಲೇ ಮಾಡುತ್ತಿದ್ದಕ್ಕೂ ತುಂಬ ವ್ಯತ್ಯಾಸಗಳಾಗ್ತಿತ್ತು ಅಂತ. ಅವತ್ತು ಒಂದಿಬ್ಬರ ಹಿತಾಸಕ್ತಿಗೆ ನಾವು ತಲೆಬಾಗಿದ ಕಾರಣ ಇವತ್ತು ಇಡೀ ಗ್ರಾಮದ ಜನ ಸಂಕಷ್ಟಕ್ಕೆ ಒಳಪಡುವ ಸ್ಥಿತಿ ಬಂದಿದೆ. ಅಲ್ಲ ಸರ್, ಅದೀಗ ಹೇಳ್ತಾ ಇರುವಂಥದ್ದು ಯಾರಂತ ಇಲ್ಲ, KNRC ಅವರು ಹೇಳ್ತಾ ಇರುವಂಥದ್ದು ಆ ಥರ ಆಗಿದೆ, ಈ ಥರ ಆಗಿದೆ. ಅದನ್ನು ಅವರು ಮೊದಲೇ ನಮ್ಮೊಂದು ಪಂಚಾಯತಿಗೆ ಬಂದು ಏನಾದರೂ ತಿಳಿಸ್ತಿದ್ರೆ ಏನಾದರೂ ಮಾಡ್ಬೋದಿತ್ತಲ್ಲ. ಆಗ ಅವರಿಗೆ ಅದನ್ನೇ ನಾವು ಕೂಡ ಅದನ್ನು ಪ್ರಶ್ನಿಸಿದೆವು. ಆಗ ಅದು LNT ಅವರ ವಶದಲ್ಲಿ ಇತ್ತು ಆ ಫಸ್ಟಿನ ಕನ್ಸ್ಟ್ರಕ್ಷನ್ ಆಗುವಾಗ. LNT ಆದ್ಮೇಲೆ ಇವರು ಕೂಡ ಬಂದು ನ್ಯಾಷನಲ್ ಹೈವೇ ಅವರು ಬಂದು ಕೂಡ ಇದು ಮಾಡಿದ್ದಾರೆ. ಅಲ್ಲಿ ತಡೆ ಚರಂಡಿಗಳನ್ನು ಮಾಡಿ ಆಗಿದೆ, ಕಂಬಗಳನ್ನು ಹಾಕಿ ಆಗಿದೆ, ನಾವು ಮತ್ತೇನು ಮಾಡುವಾಗಿಲ್ಲ, ಇದ್ದ ಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅಲ್ಲ ಸರ್, ಅವರು ಒಂದಿಬ್ಬರ ಇದಕ್ಕೆ ಅವರು ಮಾಡಿದ್ದಾರೆ, ಅದೊಂದು ಅವರ ಕ್ವಶನ್. ಒಂದಿಬ್ಬರು ಹೇಳಿದ್ರಂತೆ ಹೈವೇ ಇಲ್ಲದಿದ್ದರೆ 5.5 ಮೀಟರ್ ನೆಲ್ಲಿಯಾಡಿಯಲ್ಲಿ ಯಾಕೆ ಆಗಲಿಲ್ಲ? ನೆಲ್ಲಿಯಾಡಿಯ ಸಮಸ್ಯೆ ಹೇಳಿದ್ರೆ ಪರಿಹಾರ ತಗೊಂಡು, ಸಮರ್ಪಕ ಪರಿಹಾರ ತಗೊಂಡು ತನ್ನ ಅಂಗಡಿಯನ್ನ ಯಥಾಸ್ಥಿತಿಯಲ್ಲಿ ಉಳಿಸಿ ಕೆಲಸ ಮಾಡಲಾಗಿದೆ ಅನ್ನುವಂಥದ್ದೇ ಧ್ವನಿ. ಸುಮ್ಮನೆ ಅದಕ್ಕೆ ಅವರಿಗೆ ವ್ಯವಸ್ಥೆ ಉಂಟಲ್ಲ ಸರ್. ಈಗ ನಮಗೆ ಬೇಕು, ನಮ್ಮ ಬೇಡಿಕೆ ಅಂತಂದ್ರೆ ಯೂಟರ್ನ್ ಕೊಡಬೇಕು. ನಮಗೆ ಯೂಟರ್ನ್ ಬೇಕು. ಈಗ ಸೈಂಟ್ ಜಾರ್ಜ್ ಮತ್ತು ಬೆತನಿಯ ನಡುವೆ ಒಂದು ಯೂಟರ್ನ್ ನಮಗೆ ಅವಶ್ಯಕತೆ ಇದೆ, ಸ್ಟೂಡೆಂಟ್ನವರಿಗೆ ಎಲ್ಲರಿಗೆ ಹೋಗ್ಲಿಕ್ಕೆ. ನೋಡಿ, ಸಂತೆಗಟ್ಟೆಯಿಂದ ಸುಮಾರು 2.5 ಕಿಲೋಮೀಟರ್ ಆಗ್ಲಿಕ್ಕೆ ಹೋಗಿಬಿಟ್ಟು ರಿಟರ್ನ್ ಬರಬೇಕು. ರಿಕ್ಷಾ ಚಾರ್ಜ್ ಜಾಸ್ತಿ ಆಗುತ್ತೆ. ಈಗ ನಾವು ಸ್ಕೂಲ್ ಬಸ್ ಆದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಟೋಟಲಿ ಗ್ರಾಮಸ್ಥರಿಗೆ ಬರೆ ಬೀಳುವುದು. ಅದು ಜಾಗ ಉಂಟು. ನಾವು PDS ತುಂಬ ಜನ ಹತ್ರ ಬೇಡಿಕೆ ಇಟ್ಟಿದ್ದೇವೆ, ಯೂಟರ್ನ್ ಕೊಡಬೇಕಂತ. ಕೊಡ್ತೇವೆ ಅಂತೇಳಿ ಈವರೆಗೆ ನಮ್ಮನ್ನು ಕಾಯಿಸಿದಲ್ಲದೆ ನಮಗೆ ಯೂಟರ್ನ್ ಕೊಡ್ತಾ ಇಲ್ಲ. ಹೈವೇದು ಫ್ಲೈಓವರ್ದು ಕೆಲಸ ಆದಮೇಲೆ ಈಗ ಲಾಸ್ಟ್ ಯೂಟರ್ನ್ ಕೊಡ್ತೇವೆ ಅಂತ ಭರವಸೆ ಕೊಡ್ತಿದ್ದು. ಈಗ ಲಾಸ್ಟ್ ವೀಕಲ್ಲಿ ನಾವು PDಗೆ ಫೋನ್ ಮಾಡಿದ್ದು. ಆಗ ಅವರು ಹೇಳುದು ಯೂಟರ್ನ್ ಕೊಡಲಿಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಆಗ ನಾವು ಅವರು ಇದು ಪ್ರಶ್ನೆ ಮಾಡಿದ್ದು, ಗೋಲಿ ತೊಟ್ಟಲ್ಲಿ ಯೂಟರ್ನ್ ಇದೆ, ಅದು ಒಂದು ಕಡೆ ಡೌನ್ ಇದೆ, ಒಂದು ಕಡೆ ಹೈಟ್ ಇದೆ, ಅಪ್ ಆ್ಯಂಡ್ ಡೌನ್. ಆದರೆ ನೆಲೆಯಲ್ಲಿ ನಾವು ಅಂತ ಹೇಳೋದು ಫ್ಲೈಓವರ್ ಡೌನ್ ಅಲ್ಲಿ ಕೊಡಬೇಕಂತಿಲ್ಲ. ನಮ್ಮದು 10-50 ಮೀಟರ್ ಮುಂದುಗಡೆ ಎಲ್ಲಿಯಾದರೂ ಸಿಕ್ಕಿದ್ರು ನಾವು ರೆಡಿ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಹೇಳಿದ್ದು ಸ್ಕೈ ವಾಕ್ ಬೇಕಾದ್ರೆ ಕೊಡ್ತೇವೆ, ಯೂಟರ್ನ್ ಕೊಡುವುದಿಲ್ಲ ಅಂತ. ಸ್ಕೈ ವಾಕಲ್ಲಿ ಗಾಡಿ ಹೋದ್ರೆ ನಮ್ಮ ಮಕ್ಕಳಿಗೆ ಆಗ್ಬೋದು, ಆದರೆ ನಮ್ಮ ಬಸ್ಸುಗಳು ಎಲ್ಲಿ ಹೋಗುದು? ಒಂದು ಆಂಬುಲೆನ್ಸ್ ಎಮರ್ಜೆನ್ಸಿ ಹೋಗುದಾದ್ರೆ ಎಲ್ಲಿಂದ ಹೋಗುದು? ಒಂದು ಲೋಕಲ್ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಪೇಷಂಟ್ ಕರ್ಕೊಂಡು ಹೋಗುದಾದ್ರೆ ಆಗ್ಲಕ್ಕೆ ಹೋಗಿ ಹೋಗ್ಬೇಕು ಸರ್. ವಾರಕ್ಕೆ 1 ಇಲ್ಲದ್ರೆ 2 ಆಕ್ಸಿಡೆಂಟ್ಸ್ ನಡೆಯುತ್ತಾ ಇದೆ ಈ ಸೆಂಟ್ ಜಾರ್ಜ್, ಇಲ್ಲದಿದ್ದರೆ ಈ ಪೆಟ್ರೋಲ್ ಪಂಪ್ ಆ ಕಡೆಯಲ್ಲಿ. ಅದು ಈ ಕಳೆದ ವಾರ ಎಲ್ಲ ರಿಪೋರ್ಟ್ ಬಂದಿದೆ. ನಮ್ಮ ಲೋಕಲ್ ಚಾನೆಲ್ಗಳೆಲ್ಲ ರಿಪೋರ್ಟ್ ಬರ್ತಾ ಇದೆ ಸರ್. ಈಗ ನಮ್ಮ ಬೇಡಿಕೆ ಏನು ಸರ್, ನಾವು ಆ ಕಡೆ ನೆಲ್ಯಾಡಿ ಪೇಟೆಯಲ್ಲಿ ಅಂಡರ್ ಪಾಸ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲನೂ ಓಕೆ. ನಮ್ಮ ಬೇಡಿಕೆ ಏನಂತೇಳಿ ಈ ಕಡೆ ಇರುವಂಥ ವಿದ್ಯಾಕಾಶಿ ಅಂತ ಹೇಳುವಂಥ ಒಂದು ಈ ಏರಿಯಾದಲ್ಲಿ ನಮಗೆ ಒಂದು ಯೂಟರ್ನ್ ಬೇಕಂತೇಳಿ ಅವತ್ತಿಂದಲ್ಲ, ಸಾಧಾರಣ ಒಂದು 4 ವರ್ಷದಿಂದ ಮುಂಚೆನೇ ನಾವು ಕೇಳ್ತಾ ಇದ್ದೇವೆ. ಈ ಕೆಲಸ ಯಾವಾಗ ಶುರುವಾಗಿದೆ ಅವತ್ತಿಂದನೇ ಕೇಳ್ತಾ ಬರ್ತಾ ಇದ್ದೇವೆ. ಅದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು PD ಹತ್ರ ಹೋಗುವಾಗ, MP ಅವ್ರ ಹತ್ರ ಹೋಗುವಾಗ ಒಂದೇ ಮಾತು ಹೇಳ್ತಾ ಇರುವಂಥದ್ದು, ನಾವು ನಿಮಗೆ ಮಾಡಿಕೊಡ್ತೇವೆ, ನಾವು ನಿಮ್ಗೆ ಏನಾದರೂ ಮಾಡಿಕೊಡ್ತೇವೆ, ಕೊನೆ ತನಕ ನಿಲ್ಲಿ ಮಾಡಿಕೊಡ್ತೇನೆ ಅಂತೇಳಿ. ಈ ಲಾಸ್ಟ್ ಮೂಮೆಂಟಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದರೆ, ನಿಮಗೆ ಆಗೋದಿಲ್ಲ, ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಇದು ಯಾವ ನ್ಯಾಯ? ನಾವು ಜನರಿಗೆ ಬೇಕಾಗಿ ಕೇಳ್ತಾ ಇರುವಂಥದ್ದು. ಇದು ಯಾವುದೇ ಒಬ್ಬರ ಒಂದು ವೈಯಕ್ತಿಕವಾದ ವಿಚಾರ ಏನಲ್ಲ, ಎಲ್ಲ ಜನರಿಗೆ ಬೇಕಾಗಿ. ಇಲ್ಲಿರುವಂಥ ವಿದ್ಯಾಸಂಸ್ಥೆಗಳಿದೆ, ಇಷ್ಟು ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರೀಸ್ಗಳಿದೆ, ಜನರುಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಯೂಟರ್ನ್ ಬೇಕೇ ಬೇಕು. ಅದಕ್ಕೆ ಬೇಕಾಗಿ ನಾವು ಅವರ ಹತ್ರ ಹೋಗಿ ಕೇಳ್ತಾ ಇರುವಂಥದ್ದು. ಇದನ್ನು ಯಾವುದೇ ಅವರು ಗಮನಕ್ಕೆ ತಗೊಳ್ಳೋದೆ ಒಂದು ಗಾಳಿಗೆ ನಮ್ಮನ್ನು ಒಂದು ಅಷ್ಟೊಂದು ಕೇರ್ಲೆಸ್ ಮಾಡ್ಕೊಂಡು ಬಿಡುದು ಅಂತ ಹೇಳಿದರೆ ನಮಗೆ ಮುಂದಿನ ಸ್ಟೆಪ್ ಏನಂತ ಹೇಳಿದರೆ ನಾವೇ ನಿರ್ಧರಿಸಬೇಕಾಗ್ತದಲ್ವ.
ಇಷ್ಟೆಲ್ಲ ಹೇಳಿಬಿಟ್ಟು ಕೂಡ ಏನೇ ಒಂದು ಪ್ರಯೋಜನ ಇಲ್ಲ ಅಂತ ಹೇಳಿದ ಮೇಲೆ ಏನು ಮಾಡೋಕ್ಕಾಗುತ್ತೆ ನಮಗೆ? 4 ಕಿಲೋಮೀಟರ್ ನಮ್ಮ ಬೇಡಿಕೆ ಒಂದೇ ಇರುವಂಥದ್ದು, ನಮಗೆ ಏನೇ ಇದ್ರು ಸರಿ, ಇನ್ನು ನಾವು ಕೊಡುವಂಥ ಲೆಟ್ರ್ ಕೊಡುವಂಥದ್ದು ಎಲ್ಲ ಕೊಟ್ಟಾಗಿದೆ. ಯಾರಿಗೆಲ್ಲ ಹೋಗಿ ಲೆಟ್ರ್ ಕೊಡಬೇಕು, ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ, ಆಲ್ರೆಡಿ ಮುಗ್ದಾಗಿದೆ ನಮ್ಮ ಕೆಲಸ. ಇನ್ನು ನಾವು ಮಾಡುವಂಥ ಕೆಲಸ ಏನಂತೇಳಿ ಊರಿನವರು ಸೇರಿಕೊಂಡು ಏನು ತೀರ್ಮಾನ ಮಾಡಬೇಕು ಅದನ್ನು ಖಂಡಿತವಾಗಿ ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೆ ಇನ್ನು MP ಹತ್ರ ಹೋಗುವಂಥದ್ದು ಅಥವಾ PD ಅವರ ಹತ್ರ ಹೋಗುವಂಥದ್ದು ಅಂತ ಒಂದು ಯಾವುದೇ ಒಂದು ಪ್ರಾಣಯಕ್ಕೆ ನಾವು ಹೋಗುವುದಿಲ್ಲ. ಯಾಕೆಂತೇಳಿ ಹೋಗಿ ಹೋಗಿ ನಮಗೆ ಸಾಕಾಗಿದೆ. ಅವರ ಹತ್ರನೇ ಲೆಟ್ರ್ ತುಂಬಿರ್ಬೋದು, ಅಷ್ಟು ಲೆಟ್ರ್ ಕೊಟ್ಟಿದ್ದೇವೆ ನಾವು. ಅಷ್ಟು ಲೆಟ್ರ್ ಕೊಟ್ಟು ಕೂಡ ಯಾವುದೇ ಒಂದು ಪ್ರಯೋಜನಕ್ಕೆ ನಮಗೆ ಬರ್ತಾ ಇಲ್ಲ. ಅದಕ್ಕೆ ಬೇಕಾಗಿ ಮುಂದಿನ ದಿನಗಳಲ್ಲಿ ಏನು ನಾವೊಂದು ತೀರ್ಮಾನ ತಗೊಳ್ತೇವೆ ಅದಕ್ಕೆ ಎಲ್ಲ ಕೂಡ ಇವತ್ತಿನ ಜಿಲ್ಲಾಡಳಿತ ಇರ್ಬೋದು, MP ಅವರಾಗಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಗ್ಬೋದು, ಎಲ್ಲ ಕೂಡ ಅವರಿಗೆ ಅದಕ್ಕೆ ಜವಾಬ್ದಾರಿ ಆಗ್ತಾರೆ. ಈ ಊರಿನವರಿಗೆ ನಾವು ಏನೇ ತೀರ್ಮಾನ ತಗೊಂಡ್ರು ಕೂಡ ಏನಂತೇಳಿ ತೀರ್ಮಾನ ನಾವು ಮುನ್ನ ತಾನೇ ಒಂದು ದೊಡ್ಡ ಒಂದು ಮಟ್ಟದ ಒಂದು ಪ್ರತಿಭಟನೆಗೆ ನಾವು ಸಜ್ಜಾಗ್ತಾ ಇದ್ದೇವೆ. ಆ ಪ್ರತಿಭಟನೆ ಮಾಡುವಾಗ ಏನೇ ಆದರೂ ಕೂಡ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಅದರಲ್ಲಿ ಊರಿನವರನ್ನು ಬಲಿಪಶು ಮಾಡಿಕೊಂಡಿರಲಿಕ್ಕೆ ಆಗುವುದಿಲ್ಲ. ಕಾಂಕ್ರೀಟ್ ಮಾಡುವ ಟೈಮಲ್ಲಿ ಅದಕ್ಕೆ ಡಿವೈಡರ್ ಹಾಕೋ ಟೈಮಲ್ಲಿ ಆಗಲೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ನಾವು ಅಲ್ಲಿ ಆಗ ಫಾದರ್ ಥಾಮಸ್ ವಿಜಯ್ ಅವರು ಪ್ರಿನ್ಸಿಪಲ್ ಆಗಿದ್ದಾಗ ನಾವು 4 ಮಂದಿ ಸೇರಿಕೊಂಡು ಉಪರಿಮಂಡಲ ಸ್ಟೇಷನಿಂದ ಪುತ್ತೂರು AC, ಪುತ್ತೂರು ತಹಶೀಲ್ದಾರರು, ಮಂಗಳೂರು DC ಇವರಿಗೆಲ್ಲರೂ ಕೂಡ ನ್ಯಾಷನಲ್ ಅಥಾರಿಟಿ ಇವರಿಗೆಲ್ಲರೂ ಹಾಗೂ ಇಲ್ಲಿ ಕಾಂಕ್ರೀಟ್ ಹಾಕಿ ಮೊದಲಿನ ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಡಿವೈಡರ್ ಬೇಕು ಅಂತ ಹೇಳಿಕೊಂಡು. ಈ ನಮ್ಮ ಎಲ್ಲ ಸಂಸ್ಥೆಯ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಸಿಗ್ನೇಚರ್ ತಗೊಂಡೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಆ ಟೈಮಿಂದ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೇವೆ. ಈಗಾಗ ಮಾಡಿದೆಲ್ಲ ನಾವು ಕೆಲವು ವರ್ಷಗಳಿಂದ ನಾವು ಅದಕ್ಕೆ ಅಪ್ಲಿಕೇಶನ್ ಕೊಡ್ತಾ ಇದ್ದೇವೆ. ಅಲ್ಲದೆ ಪಂಚಾಯತ್ ಹತ್ರ 5 ಸಲ ಆನ್ಲೈನ್ ಮಾಡಿದ್ದಾರೆ, UDA ಮಾಡಿದ್ದಾರೆ, ಸಂಸದೆ ಮಾಡಿದ್ದಾರೆ, ತಹಸೀಲ್ದಾರ್ ಮಾಡಿದ್ದಾರೆ, ACR ಮಾಡಿದ್ದಾರೆ. 5 ಸಲ ನಾವು ಪಂಚಾಯತ್ ಮಾಡಿದ್ದೇವೆ. ಈ ಭಾಗದ ಜನರನ್ನು ಒಂದು ನಿರ್ಲಕ್ಷ್ಯ ಮಾಡೋದಂತ ಎಷ್ಟಂತ ಹೇಳಿದರೆ ಸ್ವಲ್ಪ ಏನಲ್ಲ, ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದು ಯಾಕೆ, ಯಾವ ಕಾರಣ ಇಟ್ಕೊಂಡು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಕೂಡ ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಇಷ್ಟು ಸಂಸ್ಥೆಯಿಂದ ಒಂದು ಲೆಟ್ರ್ ಹೋಗುವಾಗ, ಇಷ್ಟು ಜನರು ತಗೊಂಡೋಗಿ ಲೆಟ್ರ್ ಕೊಡುವಾಗ, ಇಷ್ಟೊಂದು ಫ್ಯಾಕ್ಟ್ರೀಸ್ ಜನರೆಲ್ಲ ತಗೊಂಡೋಗಿ ಲೆಟ್ರ್ ಕೊಡುವ, ಯಾರಾದರೂ ಒಬ್ಬರಾದರೂ ಇದಕ್ಕೆ ಒಂದು ನಮಗೆ ಒಂದು ಪರಿಹಾರ ಕೊಡುವಾಗ ಒಂದು ಒಬ್ಬರು ಕೂಡ ನಿಲ್ತಾ ಇಲ್ಲ. ಅದು ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾವುದು ಅಂಡರ್ ಪಾಸಿನ ಬಗ್ಗೆ ನೋಡಿ, ಫ್ಲೈಓವರ್ನ ಬಗ್ಗೆ ಗೊಂದಲ ಏನಿರಲಿಲ್ಲ. ಅಲ್ಲಿ ನೋಡಿ ಫ್ಲೈಓವರ್ ಕೇಳಿದಾಗ ಫ್ಲೈಓವರ್ ಕೊಟ್ಟಿದ್ದಾರೆ, 3 ಅಂಡರ್ ಪಾಸ್ ಕೊಟ್ಟಿದ್ದಾರೆ, ಅದಾಗಿದೆ, ಈಗ ಕಾರ್ಯರೂಪಕ್ಕೆ ಬಂದಿದೆ, ಅಲ್ಲಿ ಕೆಲಸ ಕೂಡ ಆಗ್ತಾ ಇದೆ. ಅದರ ಬಗ್ಗೆ ಏನು ನಮಗೆ ಸಮಸ್ಯೆ ಕೇಳ್ತಾ ಇಲ್ಲ. ನಾವು ಹೇಳುವಂಥದ್ದು ಈ ಕಡೆ ಇಷ್ಟೊಂದು ವಿದ್ಯಾಸಂಸ್ಥೆ ಇರುವಾಗ, ಇಷ್ಟು ದೊಡ್ಡ ಜನಸಂದಣಿ ಇರುವಂಥ, ಸಾಧಾರಣ ಡೈಲಿ ಒಂದು 3000 ಮಕ್ಕಳು ಇಲ್ಲಿಂದ ಓಡಾಡ್ತಾರೆ, ಅಷ್ಟು ವಿದ್ಯಾಸಂಸ್ಥೆಗಳಿದೆ. ಅದಲ್ಲದೆ ಸಣ್ಣ ಆದಿತ್ಯವಾರ ನೋಡಬೇಕು ಅಂದರೆ ಒಂದು 6 ಚರ್ಚಸ್ ಇದೆ. ಚರ್ಚ್ಗಳಿಗೆ ಬರುವಂಥ ಸಾಧಾರಣ 3 ರಿಂದ 4 ಸಾವಿರ ಜನರು ಇದ್ದಾರೆ. ಅವರ ಗಾಡಿಗಳು ಎಲ್ಲನೂ ಹೋಗಿ ನಮ್ಮದು ಒಂದು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು. ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಅದಕ್ಕೂ ಕೂಡ ಪರಿಹಾರ ಅವರ ಕೈಯಿಂದನೇ ಹೋಗ್ತದೆ. ನೀವು ವಿರುದ್ಧ ದಿಕ್ಕಿನಲ್ಲಿ ಬಂದರೆ ಅಂತೇಳಿ ಮೊನ್ನೆ ತಾನೇ 2-3 ಆಕ್ಸಿಡೆಂಟ್ ಆದ್ದು ಆಟೋ ರಿಕ್ಷಾದವರಿಗೆ ಕೂಡ ಆಗಿ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ 2 ದಿನ ಹಿಂದೆ ಶಾಸಕರು ಮೀಟ್ ನೀಡಿದ್ದಾರಲ್ಲ ಈ ಪಾಯಿಂಟಿಗೆ, ಅವ್ರು ಬಂದಾಗ ನೀವು ಯಾರಾದರೂ ಮೀಟ್ ಮಾಡಿದ್ದೀರಾ? ಏನಾದರೂ ಅವ್ರು ಹೇಳಿದ್ದಾರೆ? ಇಲ್ಲ ನಮಗೆ ಮೀಟ್ ಮಾಡಿ ಅದಲ್ಲದೆ ಇಲ್ಲಿಯ ಆಸ್ಪಾಸಲ್ಲಿ 2 ಗ್ರಾಮ ಪಂಚಾಯತ್ ಇತ್ತು. 2 ಗ್ರಾಮ ಪಂಚಾಯತ್ಗೆ ಯಾವುದೇ ಒಂದು ಮಾಹಿತಿಯನ್ನು ಇಷ್ಟ ನನಗೆ ಕೊಟ್ಟಿಲ್ಲ. ನಾನು ಗ್ರಾಮ ಪಂಚಾಯತ್ ಪಕ್ಷದಲ್ಲಿ ನಾನು ಮಾತಾಡ್ಬೋದು. ಯಾಕೆಂದರೆ 2 ಗ್ರಾಮ ಪಂಚಾಯತ್, ಒಬ್ಬಳೆ ಗ್ರಾಮ ಪಂಚಾಯತ್ ಮತ್ತು ನಿಜಾಯಿ ಗ್ರಾಮ ಪಂಚಾಯತ್, ಅದರಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಿ ಯಾವುದೇ ಒಂದು ಇಷ್ಟೊಂದು ಕೆಲಸ ಮಾಡುವಾಗ ಪಂಚಾಯತ್ ಸರಿಯಾದ ಮಾಹಿತಿ ಕೊಡ್ತಾರೆ. ಇಷ್ಟೊಂದು ತನಕ ಏನಾದರೂ ಏನು ಬೇಕು ನಿಮಗೆ, ಯಾವ ಸವಲತ್ತಾಗಿ ನಿಮಗೆ ಯಾವೆಲ್ಲ ಕಂಟ್ರೋಲ್ ಉಂಟು, ಅದಕ್ಕೆ ಏನು ಮಾಡಿಕೊಡ್ಬೇಕಂತ ಇಷ್ಟೊಂದು ತನಕ ಒಂದು ಮಾಹಿತಿ ಬರುತ್ತೆ. ನಮ್ಮನ್ನು ನೆಗ್ಲೆಕ್ಟೇ ಮಾಡ್ತೀವಿ. ಯಾವುದಕ್ಕೆ ನಾವು ಬೇಕು ಆಯ್ತು ನೋಡುವ ಲಾಸ್ಟ್ ಅಂತ ಇಷ್ಟೊಂದು ತನಕ ಯಾವುದೇ ಒಂದು ಸ್ಪಂದನೆ ನಮ್ಮ ಪಂಚಾಯತ್ ಅದು ನಮಗೆ ಬಹಳ ಬೇಸರ. ಅದೆಲ್ಲ ಇಲ್ಲಿ ಸಾಧಾರಣ ಒಂದು 5,000 ಮಕ್ಕಳಿದ್ದಾರೆ. ಇದು ಕೂಡ ನಾವು ಪಂಚಾಯತ್ ಮುಖಾಂತರ ಲೆಕ್ಕ ಮಾಡಿದ್ದೇವೆ. ಅವರಿಗೆ ಈ 5,000 ಮಕ್ಕಳಿದ್ದಾರೆ. ಶ್ರೀರಾಮ ಸಾಲಿದೆ, ಬೆತರಿ ಸಾಲಿದೆ, ಸೈಂಟ್ ಜಾರ್ಜ್ ಸಾಲಿದೆ, STG ಕಾಲೇಜ್ ಇದೆ, ಯೂನಿವರ್ಸಿಟಿ ಕಾಲೇಜ್ ಇದೆ, ಶ್ರೀರಾಮ ಸ್ಕೂಲ್ ಆ 7 ಕಾಲೇಜ್ ಇರುವಾಗ ಸಾಧಾರಣ ಒಂದು 5,000 ಮಕ್ಕಳು ಇರುವಾಗ ಒಂದು U-ಟರ್ನ್ ಕೊಟ್ಟಿಗೆ ನಾವು ಇಷ್ಟೆಲ್ಲ ಕೈಗಾಲಿರ್ಬೇಕಂತ ನಮ್ದು ಒಂದು ಪ್ರಶ್ನೆ. ನಾವು ಎಷ್ಟೋ ಅವರಿಗೆ ರಿಕ್ವೆಸ್ಟ್ ಮಾಡ್ತೇವೆ, ಇಷ್ಟೋ ತನಕ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರಾಜಕೀಯ ಮಾಡ್ತೇವೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಮುಂದಿನ ದಿನ ಯಾವ್ದು ಬೇಕಾದ ಹೋರಾಟಕ್ಕೆ ಬಂದ ಯಾವ ಜೈಲಿಗೆ ಕೂಡಲಿಕ್ಕೂ ನಾವು ಸಿದ್ಧ ಅಂತ ನಮ್ಮ ಒಂದು ಭರವಸೆ ಅಷ್ಟೇ.
ನ್ಯಾಷನಲ್ ಹೈವೇ ಅವರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವರಿಗೆ ಏನು ಅಂತ ಹೇಳಿದ್ರೆ ಉದ್ದಕ್ಕೆ ಒಂದು ರೋಡ್ ಮಾಡಿಕೊಂಡು 120, 140ರಲ್ಲಿ ಗಾಡಿ ಹೋದ್ರೆ ಆಯ್ತು ಅಂತ ಹೇಳಿ. ಊರಿನವರಿಗೆ ಯಾವ ಸಮಸ್ಯೆ ಇದೆ, ಊರಿನವರು ಯಾವ ಥರ ಹೋಗಬೇಕು ಅದು ಅವರ ಮೈಂಡಲ್ಲೇ ಇಲ್ಲ. ಅವರೊಂದು ಕಾಂಕ್ರೀಟ್ ಮಾಡಿಕೊಂಡು ರೋಡ್ ಮಾಡಿಕೊಟ್ಟು 120, 140ರಲ್ಲಿ ಗಾಡಿ ಒಂದು ಹೋದ್ರೆ ಆಯ್ತಾ, ಆ ಒಂದು ಭರವಸೆ ಇಟ್ಕೊಂಡು ಆ ಮೆಂಟಾಲಿಟಿ ಇಟ್ಕೊಂಡು ಅವರು ಏನಂತ ಎಷ್ಟೊಂದು ಮೂರ್ಖತನ ಮಾಡಿದ್ದಾರೆ ಅಂತ ಹೇಳಿದರೆ, ಇದೇ ಸ್ಟೇಟ್ ಹೈವೇ ಒಂದು ಕನೆಕ್ಟ್ ಆಗುವಂಥ ಒಂದು ನ್ಯಾಷನಲ್ ಹೈವೇ ಕನೆಕ್ಟ್ ಆಗ್ತದೆ. ಈಗ ತಾನು ಒಂದು ಸ್ಟೇಟ್ ಹೈವೇ ಆಗಿದೆ, ಆ ಸ್ಟೇಟ್ ಹೈವೇಗೆ ಕನೆಕ್ಟಿಂಗೇ ಇಲ್ಲ. ಅಷ್ಟೊಂದು ಮೂರ್ಖತನದ ಒಂದು ಫಲಮಾವಧಿ ಮಾಡೋದು ಅಂತ ಹೇಳಿದರೆ ಇಲ್ಲೇ ನಮ್ಮ ಅಲ್ಲಿ ಒಂದು ಸ್ಟೇಟ್ ಹೈವೇ ಧರ್ಮಸ್ಥಳ ಮಡಿಕೇರಿ ಇಷ್ಟೆಲ್ಲ ಸಮಸ್ಯೆಗಳಿದ್ದು ಕೂಡ ನಾವಿಷ್ಟು ಈ ಸಮಸ್ಯೆಯನ್ನು ಹೇಳ್ತಾ ಇರಬೇಕಂತೇಳಿ ಸಾಧಾರಣ ಒಂದು 3-4 ವರ್ಷದಿಂದ ಹೇಳ್ತಾ ಇದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೆ ಯಾರು ಕೂಡ ಒಂದು ಗಮನಕ್ಕೆ ತಗೊಳ್ತಾ ಇಲ್ಲ ಅಂತಿದ್ರೆ ನಾವು ಊರಿನವರು ಯಾಕೆ ಮತ್ತೆ ಮುಂದಿನ ಸ್ಟೆಪ್ ಏನಂತೇಳಿ ಅವರಾಗೆ ನಮ್ಮನ್ನು ತಗೊಳಿಸ್ಕೊಳ್ಳೋದು, ನಾವಾಗಿ ತಗೊಳ್ಳೋದಲ್ಲ. ಮುಂದಿನ ಸ್ಟೆಪ್ಪನ್ನು ಅವರಾಗೆ ಜಿಲ್ಲಾಡಳಿತ ಮತ್ತು ನಮ್ಮ ಇದಕ್ಕೆ ಸಂಬಂಧಪಟ್ಟವರು ಯಾರಿದ್ದಾರೆ ಅವರೇ ನಮ್ಮನ್ನು ತಗೊಳಿಸುವುದವರು. ನೀವು ಈ ಥರ ಮಾಡಿ ಅಂತ ನಮ್ಮನ್ನೇ ದುಡ್ತಾ ಇದ್ದಾರೆ ಅಂತ ಕಾಣ್ತದೆ. ಮಾಡಿಕೊಳ್ಳುವುದಾದ್ರೆ ನಮ್ಮ ಹೋರಾಟ ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಅವರು ರಾಷ್ಟ್ರೀಯ ಹೆದ್ದಾರಿ 75 ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸ್ತಾ ಇದ್ದಾರೆ ಅಂತ ಅವರ ತಲೆಯಲ್ಲಿದೆ. ಬೆಂಗಳೂರಿಂದ ಮಂಗಳೂರಿಗೆ ಹೋಗುವವರಿಗೆ ಅಥವಾ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವವರಿಗೆ ಅದು ಬಹಳ ಅನುಕೂಲವನ್ನು ಕೊಡ್ಬೋದು. ಆದರೆ ಈ ಲೋಕಲ್ ಇರುವಂತಹ ಜನಗಳ ಅವರ ಜೀವ ಇರ್ಬೋದು, ಅವರ ದಿನನಿತ್ಯದ ವಿಚಾರಗಳಿಗೆ ಯಾವುದೇ ಸ್ಪಂದನೆಯನ್ನು ನೀಡದೆ ಇದು ನಿರ್ಧಾರವಾಗಿ ಇಂತಹ ಕಟುವಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಊರವರ ಪೂರ್ಣ ನಮ್ಮ ಎದುರಿದೆ. ನಾವು ಅದಕ್ಕೆ ಅಣಿಯಾಗ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲೂ ನಮಗೆ ಈ ನೆಲ್ಯಾಡಿ ಆರ್ಲದ ಈ ಮಧ್ಯದಲ್ಲಿ ಒಂದು ಯೂಟರ್ನ್ ಅನ್ನು ನೀಡಿ ಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಾಗೆ, ಆ ಮಕ್ಕಳನ್ನು ಕರ್ಕೊಂಡು ಬರುವಂತಹ ಪಾಲಕರಿಗೆ ಅನುಕೂಲ ಆಗುವ ಹಾಗೆ, ಹಾಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ಹಾಗೆ ಸರಿಯಾದಂತಹ ಒಂದು ರೀತಿಯಲ್ಲಿ ಒಂದು ಯೂಟರ್ನ್ ಅನ್ನು ನೀಡಿ ಸಹಕಾರ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಾವೊಂದು 10 ದಿನ ನಾವು ವೇಟ್ ಮಾಡ್ತೇವೆ. 10 ದಿನ ಅಂತ ಹೇಳಿದರೆ ನೀವು ಒಳ್ಳೆಯ ರೀತಿಯಲ್ಲಿ ನ್ಯೂಸ್ ಕೊಡ್ತೀರಿ, ಅದು ತಲುಪುವವರ ಹತ್ತಿರ ಎಲ್ಲ ತಲುಪುತ್ತದೆ. ನಾವು ಯಾವ ರೆಸ್ಪಾನ್ಸ್ ಪಾಸಿಟಿವ್ ಆದ ರೆಸ್ಪಾನ್ಸ್ ನಮಗೆ ಸಿಕ್ಕಿದ್ದರೆ ವಿ ಆಲ್ ಆರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಹ್ಯಾಪಿ. ಇಲ್ಲದಿದ್ದರೆ ನಾವು ಪ್ರತಿಭಟನೆಗೆ ಹೋಗ್ತೇವೆ. ಎಂತ ಸರ್? NHIV NHIಯ ಚತುಷ್ಪಥ ರಸ್ತೆ ಅಂತ ಹೇಳಿದ ಅದು ವೇಗಕ್ಕೆ ಒತ್ತು ಕೊಟ್ಟಂಥ ಕಾರ್ಯಕ್ರಮ. ಯಾವುದೇ ಅಡೆತಡೆಗಳಿಲ್ಲದೆ ನೇರವಾದ ಪ್ರಯಾಣ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ. ಹಾಗಾಗಿ ನಾವು ಅದನ್ನು ಯೂಟರ್ನ್ ಕೊಟ್ಟುವ ಬೇಡಿಕೆಯನ್ನು ಇಟ್ಟಾಗ ಅದು ಅಪಾಯಕ್ಕೆ ಆಹ್ವಾನ ಆಗುವುದಿಲ್ವಾ ಅನ್ನೋದು ಒಂದು ಪ್ರಶ್ನೆ ನಮ್ಮ ಕಡೆ. ಯಾಕಂದರೆ ನಾವು ಇದರ ಬಗ್ಗೆ ಇಲಾಖಾತ್ಮಕವಾಗಿ ಚರ್ಚೆ ಮಾಡಿಕೊಂಡು ಬಂದ ಕಾರಣ ನಮ್ಮ ಅಹವಾಗಾರಕ್ಕೆ ತರ್ತಾ ಇದ್ದೇವೆ. ಇನ್ನೊಂದು, ಇದರ ಸಮಸ್ಯೆಯ ಪರಿಹಾರಕ್ಕೆ ಇರತಕ್ಕಂಥ ಏಕೈಕ ನೆಲೆಗಟ್ಟೆ ಇಲಾಖೆಯಿಂದ, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಸರ್ವಿಸ್ ರಸ್ತೆಗಳನ್ನು ಕೊಟ್ಟು ಸ್ಥಳೀಯ ಜನತೆಯ ಬೇಡಿಕೆಗಳನ್ನು ಈಡೇರಿಸುವುದು. ಈ ವೇಗದ ಸಂಚಾರ ಅವರಿಗೆ ಯಾವ ಸಮಸ್ಯೆಯೂ ಆಗಬಾರದು ಅನ್ನೋ ದೃಷ್ಟಿಯಿಂದ ಅಲ್ಲಲ್ಲಿ ಸರ್ವಿಸ್ ರಸ್ತೆಗಳನ್ನು ಕೊಟ್ಟು ಈ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಸೂಕ್ಷ್ಮತೆಯ ನಡುವೆ ನಿಮ್ಮ ಈ ಬೇಡಿಕೆ ಕಾನೂನುಬದ್ಧವಾಗಿ ಮಾನ್ಯತೆ ಪಡೀತದ ಅನ್ನುವಂಥ ಒಂದು ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಅಂತ. ಯಾಕೆಂದರೆ ನಾಳೆ ಯೂಟರ್ನ್ ಕೊಟ್ಟು ಇನ್ನೊಂದು ಸಮಸ್ಯೆಗೆ ಕಾರಣ ಆಗಿದೆ ಅಂತೇಳಿ ಆದರೆ ಅದು ಮತ್ತಷ್ಟು ಡ್ಯಾಮೇಜ್ ತುಂಬ ಸಾಧ್ಯತೆಗಳಿದ್ದು ಅಂತ. ಸರ್, ಇದು ಈ ಹೈವೇಯಲ್ಲಿ ಇಲ್ಲಿ ಮಾತ್ರ ಅಲ್ಲ ಯೂಟರ್ನ್ ಕೊಟ್ಟರೆ ಇರೋದು. ಎಷ್ಟೋ ಕಡೆಯಲ್ಲಿ ಒಂದು 14 ಕಡೆಯಲ್ಲಿ ಯೂಟರ್ನ್ ಇದೆ ಈ ಹೈವೇಯಲ್ಲಿ. ಹೀಗೆ ಹೇಳುವುದಾದರೆ ಅಲ್ಲ, ನಾನು ಐ ಆಮ್ ನಾಟ್ ಶುವರ್, ಅಂದಾಜು ನಾನು ಹೇಳೋದು. ನಾವು ಇಲ್ಲಿಂದ ನೆಲ್ಯಾಡಿಯಿಂದ ಮಂಗಳೂರು ತನಕ ಹೋಗುವಾಗ ತುಂಬ ನಮಗೆ ಈ ಹೈವೇಯಲ್ಲಿ ನಮಗೆ ಯೂಟರ್ನ್ ಇದೆ. ಅಲ್ಲ ಸರ್, ನೀವು ಕೇಳಿದಂಥ ಕ್ವಶನ್ಗೆ ಇದು ನೆಲ್ಯಾಡಿಗೆ ಮಾತ್ರ ಸೀಮಿತ. ನಿಮ್ಮ ಮೊದಲ ಪ್ರಶ್ನೆಗೆ ನೆಲ್ಯಾಡಿಗೆ ಮಾತ್ರ ಸೀಮಿತವಾಗಿರೋದು. ನಿಮ್ಮ ಮೊದಲ ಪ್ರಶ್ನೆಗೆ ವಿ ಆರ್ ಅಗ್ರಿ ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಆದ್ರೆ ಗೋಲಿ ತೊಟ್ಟಲ್ಲಿ ಹೇಗೆ ಕೊಡ್ತೀವಿ? ಒಂದು ಸೈಡ್ ಡೌನ್ ಅಲ್ಲ, ನೆಲ್ಯಾಡಿಗಿಂತಲೂ ಹೆಚ್ಚು ಅಪಾಯ ಇರುವ ಜಾಗ ಗೋಲಿ ತೊಟ್ಟು. ಹಾಗಾಗಿ ಅವರು ನಾವು ಕೇಳ್ತಾ ಇರೋದು ಫ್ಲೈಓವರ್ ಡೌನ್ ಅಲ್ಲೇ ಇರಬೇಕು ಅಂತ. ಒಂದು 50-60 ಎರಡು
ಕೊಟ್ಟಿದ್ದಾರೆ ಶಿರಾಡಿಯಲ್ಲಿ. ಅದೇ ಪ್ರಕಾರ ಉದನೆ ದೊಡ್ಡ ಸಿಟಿ ನೆಲ್ಲಿಯಾಡಿಗೆ ದೊಡ್ಡ ಸಿಟಿ ಉದನೆಯಲ್ಲಿ 1 ಕಿಲೋಮೀಟರ್ ಇಲ್ಲ, ಅರ್ಧ ಕಿಲೋಮೀಟರ್ ಅಲ್ಲಿ 2 ಯೂಟರ್ನ್ ಕೊಟ್ಟಿದ್ದಾರೆ. ಉದನೆಯಲ್ಲಿ ಕೊಟ್ಟಿದ್ದಾರೆ, ಶಿರಾಡಿಯಲ್ಲಿ ಕೊಟ್ಟಿದ್ದಾರೆ, ಕೋಲ್ಕತ್ತಲ್ಲಿ ಕೊಟ್ಟಿದ್ದಾರೆ. ನೆಲ್ಲಿಯಾಡಿಯಲ್ಲಿ ಯಾಕೆ ಬರುವುದಿಲ್ಲ, ಯಾಕೆ ಹೋಗ್ಲಿಕ್ಕೆ ಆಗುದಿಲ್ಲ? ನೆಲ್ಲಿಯಾಡಿಯಲ್ಲಿ ಇರುವಾಗ ಅವರಿಗೆ ಒಂದು ಆಕ್ಸಿಡೆಂಟ್ ಆಗ್ತದೆ, ಅದು ಈಗ ಡ್ರೈವರ್ ಮುಗಿದ ತಕ್ಷಣ ನಮಗೆ ಯೂಟರ್ನ್ ಬೇಡ. ನಮ್ಮ ಈ ದೇಶಕ್ಕೆ 50-60 ಮೀಟರ್ ಒಳಗಡೆ ಎಲ್ಲಿ ಆದರೂ ನಾವು ಓಕೆ, ಯೂಟರ್ನ್ ಬೇಕಾಗ್ತದೆ ನಮಗೆ. ಇಲ್ಲಿಗೆ ಮತ್ತು ಫ್ಲೈಓವರ್ ಎಂಡ್ ಆಗುವಲ್ಲಿ ಎಷ್ಟು ವ್ಯತ್ಯಾಸಗಳಿದೆ? ಒಂದು 300 ಮೀಟರ್ ಇದೆ ಸರ್. ನಮಗೆ ಸ್ಪೆಷಲಿಸ್ಟ್ ಆಗಿ ನಾವು ಸಾಲ ಕೇಳ್ತಾ ಇಲ್ಲ. ನಮಗೆ ಈ ಸಂಸ್ಥೆಗಳ ಅಷ್ಟೇ ಕೇಳಿದೆ. ಎಷ್ಟು ಅವಿಜ್ಞಾನಿಕವಾಗಿ ಮಾಡಿದ್ದಾರೆ ಅಂದ್ರೆ KSRTC ಬಸ್ ಸ್ಟ್ಯಾಂಡಿಗೆ ಬಸ್ಸೇ ಹೋಗುದಿಲ್ಲ. ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗುವ KSRTC ಬಸ್ಸುಗಳು ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಕ್ಕೆ ದಾರಿಯೇ ಇಲ್ಲ. ಹೊಸ ಮಂಜಿಗೆ ಹೋಗಿ ರಿಟರ್ನ್ ಬರ್ಬೇಕಷ್ಟೇ ಸರ್ವಿಸ್ ರೋಡಲ್ಲಿ. ನೋಡಿ, ಈಗಿನ ವಿಷಯ ಪ್ರಕಾರ ಹೊಸ ಬಜಾರ್ನಲ್ಲಿ ಒಂದು ಯೂಟರ್ನ್ ಇದೆ, ನಂತರ ಹೈವೇಯಲ್ಲಿ ನೆಕ್ಸ್ಟ್ ಯೂಟರ್ನ್ ಇರೋದು ಆರ್ನಲ್ಲಿ. ಈ ಡಿಸ್ಟೆನ್ಸ್ 5 ಕಿಲೋಮೀಟರ್ ಇದೆ. NH ರೂಲ್ಸ್ ಪ್ರಕಾರ ಅವರು ಹೇಳ್ತಾ ಇದ್ದಾರೆ 2 ಕಿಲೋಮೀಟರ್ಗೆ ಒಂದು ಯೂಟರ್ನ್ ಕೊಡ್ತೀವಿ. ಈಗ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಕರೆಕ್ಟ್ ಆಗಿ ಒಂದ್ಸಲ ನೋಡಿ, 5 ಕಿಲೋಮೀಟರ್ ಡಿಸ್ಟೆನ್ಸ್. ಯಾಕಂದ್ರೆ ಮಧ್ಯದಲ್ಲಿ ಏನು ಅಂಡರ್ ಪಾಸ್ ಹೇಳ್ತಾರೆ, ಅದು ಮಧ್ಯೆ ಸಿಗುವಂತ ಹೈವೇಲಿ ಹೊಸ ಬಜಾರಿಂದ ಇದು ಫ್ಲೈಓವರ್ಗೆ ಯಾರು ಎಂಟ್ರ್ ಆದ್ರೆ ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ಅವರು ಕಮ್ಮಿ ಹೇಳ್ತಾ ಇದ್ದಾರೆ, 10 ಕಿಲೋಮೀಟರ್ ಯೂಟರ್ನ್ ಮಾಡಬೇಕಾಗುತ್ತೆ. ಒಂದು 5 ಬರ್ಬೇಕಿತ್ತು, ಏನೋ ಅವರು ಯೂಟರ್ನ್ ಹೋಗ್ಬೇಕಾದ್ರೆ ಇದೇ ರೀತಿಯಲ್ಲಿ ನೀವು ನೋಡಿ ಹಾಸನ ಸಕಲೇಶ್ಪುರದಲ್ಲಿ ನೋಡಿ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಸಕಲೇಶ್ಪುರದಲ್ಲಿ ಮೊದಲನೇ ಬಸ್ ಸ್ಟ್ಯಾಂಡ್ ಮತ್ತು ನಂತರ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಎರಡಕ್ಕೂ ಲಿಂಕ್ ಕೊಟ್ಟಿದ್ದಾರೆ. ನಂತರ ಬೈಪಾಸ್ ಕೊಟ್ಟಿದ್ದಾರೆ. ಹಾಸನದಲ್ಲಿ ನೋಡಿ ಹೊಳೆನರಸೀಪುರಕ್ಕೆ ಒಂದು ಕೊಟ್ಟಿದ್ದಾರೆ, ಮೈಸೂರಿಗೆ ಇನ್ನೊಂದು ಕೊಟ್ಟಿದ್ದಾರೆ, ಹಳೆ ಬಸ್ ಸ್ಟ್ಯಾಂಡಿಗೆ ಕೊಟ್ಟಿದ್ದಾರೆ, ಹೊಸ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇಷ್ಟು ಕೊಡುವಾಗ ನೆಲ್ಯಾಡಿಗೆ ಏನು ಅಭೇದ ಇಲ್ಲ, ಸಿಗಲೇಬೇಕು. 9:30ಕ್ಕೆ ಸ್ಟಾರ್ಟ್ ಆಗುವ ಸ್ಕೂಲು ಇವಾಗ ಅರ್ಧ ಗಂಟೆ ವೇಸ್ಟ್ ಆಗ್ತದೆ. 3 ಕಿಲೋಮೀಟರ್ ಹೋಗಿ 3 ಕಿಲೋಮೀಟರ್ ಕಡೆ ಬರಬೇಕು, 6 ಕಿಲೋಮೀಟರ್ ವೇಸ್ಟ್ ಆಗ್ತದೆ. ಅದರ ವೆಚ್ಚ ಕೂಡ ವೇಸ್ಟ್ ಆಗ್ತದೆ, ಮಕ್ಕಳ ಒಂದು ಬೇಡ ಕೂಡ ವೇಸ್ಟ್ ಆಗ್ತದೆ. ಅದನ್ನು ಯಾರು ಇಂಥ ಸಮಸ್ಯೆಗಳು ಇರುವಾಗ ಯಾವುದಾದ್ರೂ ನಾವು ಯಾವ ನಮ್ಮ ಹತ್ರ ಹೇಳಿ ನಾವು ಅಲ್ಲಿಂದ ನಮಗೆ ನ್ಯಾಯ ಸಿಗದೆ ನಾವು ನ್ಯಾಯ ಸಿಕ್ಕೇ ಸಿಕ್ಕಿ. ಸರ್, ಈಗ ಒಂದು ಪ್ರಶ್ನೆ, ನಮಗೆ ಸರ್ವಿಸ್ ರೋಡ್ ಇದೆಯಲ್ಲ, ಸರ್ವಿಸ್ ರೋಡ್ನ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಕೆಲವರು ಹೇಳ್ತಿದ್ದಾರೆ 1 ವೇ ಮಾಡ್ತಿದ್ದಾರಲ್ಲ, ಅದರಲ್ಲಿ 2 ವೇ ಹೋಗುತ್ತಾ ಅಥವಾ ಆ ಕಡೆ ಇದರಲ್ಲಿ ಹೋಗುತ್ತಾ, ಯಾವ ರೀತಿ ಹೋಗುತ್ತಾ, ನಮಗೆ ಸ್ವಲ್ಪ ಮಾಹಿತಿ ಬೇಕು. ಈ ಸಲ ನೋಡಿ, ನಾವು ಮಾಹಿತಿ ಕೇಳ್ತಾ ಇರೋದು, ನಮಗೆ ಗೊತ್ತಿಲ್ಲ. ನಾವೊಂದು ರಿಕ್ಷಾ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇರೋದು, ನಮಗೆ ಅದರ ಬಗ್ಗೆ ಈವರೆಗೆ ಯಾವುದೇ ರೀತಿಯ ಕೂಲಂಕುಷವಾದ ಮಾಹಿತಿ ಇಲ್ಲ. ಯಾಕೆಂದರೆ ನಾನು ಕೂಡ ಯೂನಿಯನ್ ಪ್ರೆಸಿಡೆಂಟ್ 1, 2ನೇಗೆ ಸ್ಕೂಲ್ ಬಸ್ ಚಾಲಕ. ನಾವೀಗ ಅಲ್ಲಿಂದ ಹೊರಟ್ರೆ, ಇಲ್ಲಿ ಸೈಂಟ್ ಜಾರ್ಜ್ ಹತ್ರ ಹೊರಟ್ರೆ ರಾಂಗ್ ಸೈಡಲ್ಲಿ ಬಸ್ ಹೋಗಬೇಕು, ಸ್ಕೂಲ್ ಬಸ್ಸು. ಬೇತನಿ ಬಸ್ ಹೋಗಬೇಕು, ಸೈಂಟ್ ಜಾರ್ಜ್ ಬಸ್ ಹೋಗಬೇಕು, ಶ್ರೀರಾಮ ಬಸ್ ಹೋಗಬೇಕು, ಕೊಕ್ಕಡದ ಬಸ್ ಹೋಗಬೇಕು, ಉದನೆ ಬಸ್, PPS ಬಸ್ ಹೋಗಬೇಕು. ಅದು ಟೈಮಿಂಗ್ಸ್ ನೋಡದೇ ಇರ್ತಾರೆ ಪೇರೆಂಟ್ಸ್. 1 ನಿಮಿಷ ನಮ್ಮ ಗುರುಗಳೆಲ್ಲ ಗೊತ್ತುಂಟು, ಟೈಮಿಂಗ್ಸ್ ನೋಡ್ತಾ ಇರ್ತಾರೆ ಅವರು. ಇಷ್ಟು ಗಂಟೆಗೆ ಈ ಕಡೆಗೆ ಮುಟ್ಬೇಕು ಅಂತೇಳಿ. ಎಕ್ಸ್ಪ್ರೆಸ್ ಹೋಗೋದಲ್ಲ, ನಾರ್ಮಲ್ ಆಗಿ ಹೋಗುವಾಗ ಪೇರೆಂಟ್ಸಿಗೆ ಒಂದು ಭಯ ಇರುತ್ತೆ, ನೆಲ್ಯಾಡಿಯಲ್ಲಿ ಈ ಥರ ಆಗಿದೆ, ಈ ಥರ ಆಗಿದೆ. ಒಂದು ರೀತಿಯಲ್ಲಿ ನೆಲ್ಯಾಡಿಯಲ್ಲಿ ಮಾತ್ರ ಈ ಸಲದ ಒಂದು ರೀತಿಯಲ್ಲಿ ಅವೈಜ್ಞಾನಿಕವಾದ ಕೆಲಸ ಆಯಿತು ನೆಲ್ಯಾಡಿಯಲ್ಲಿ. ಅದಕ್ಕೆ ಕೆಲವರು ಹೇಳೋದು ತೊಂದರೆ ಇಲ್ಲ, ಇನ್ನು ರಾಂಗ್ ಸೈಡಲ್ಲಿ ಹೋಗ್ಬೋದು ಅಂತೇಳಿ. ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು. ರಾಂಗ್ ಸೈಡ್ಗೆ ಹೋಗಬೇಕಿದ್ದರೂ ಅಲ್ಲಿ ಜಾಗ ಬೇಕಲ್ಲ, ನಮಗೆ ಅದರದ್ದು ಮಾಹಿತಿ ಕೊಡಬೇಕು. ರಾಂಗ್ ಸೈಡಲ್ಲಿ ಹೋಗ್ಬೇಕಾದ್ರೆ ಎತ್ತನೆವರೆಗೆ ಇದು ಇಲ್ಲ, ಸರ್ವಿಸ್ ರೋಡ್ ಇಲ್ಲ. ಎತ್ತನೆಗೆ ಸಂಬಂಧಪಟ್ಟ ಸರ್ವಿಸ್ ರೋಡ್ಗಳೆಲ್ಲವೂ 2 ವೇಯಲ್ಲೇ ಬಂದಿದೆ. ಇಲ್ಲಿ ಅದಕ್ಕೆ ಜಾಗ ಇಲ್ಲ ಸರ್, ಇಲ್ಲಿ ಅದಕ್ಕೆ ಜಾಗ ಇಲ್ಲ. ಅಲ್ಲ, ಎತ್ತನೆಗೆ ಸಂಬಂಧಪಟ್ಟ, ಆದರೆ ಒಂದು ವಿಷಯ ನೋಡಿ, ಅವ್ರು ಮಾತಾಡ್ತಾರೆ, ಸೂಕ್ಷ್ಮತೆ ಇದೆ. ಅದುವೇ ವಿಷಯ, ಅದುವೇ
ನೆಲ್ಯಾಡಿಗೆ ಸಂಬಂಧಪಟ್ಟ ನಿಯಮ ಹಾಗೆ. ನೆಲ್ಯಾಡಿಗೆ ಸಂಬಂಧಪಟ್ಟ ಒಂದು ಸೂಕ್ಷ್ಮತೆ ಇದೆ. ಸರ್ವಿಸ್ ರೋಡ್ ಇಕ್ಕಟ್ಟಾಗಿದೆ. ಅದು ಒಪ್ಪಿಕೊಳ್ತೇವೆ ನಾವು. ನೆಲ್ಯಾಡಿಯ ಜನತೆ ಅದು ಒಪ್ಪಿಕೊಳ್ತಿದ್ದೇವೆ ನಾವು. ಅಲ್ಲ, ನೆಲ್ಯಾಡಿ ಜನತೆ ಮೈನಸ್ ಅಲ್ಲ ಸರ್, ನೀವು ಅಂತ ಹೇಳ್ಬಾರ್ದು. ನೆಲ್ಯಾಡಿ ಜನತೆ ಯಾವುದೇ ಕಾರಣ ಯಾರೋ ಒಪ್ಪ ಮಾಡಿದ್ರು ನ್ಯಾಷನಲ್ ಹೈವೇ ಮಾಡಿದಂತ ಒಂದು ತಕರಾರಿಗೆ ನೆಲ್ಯಾಡಿ ಜನತೆಯನ್ನು ನೀವು ಬಲಿಪಶು ಮಾಡಬಾರ್ದು. ನೆಲ್ಯಾಡಿಯ ಜನತೆ ಯಾವತ್ತಿಗೂ ಕೂಡ ಅದಕ್ಕೆ ಹೊಣೆಗಾರಿಕರಲ್ಲ. ಅವರಿಗೆ ಅಷ್ಟೊಂದು ಮೆಂಟಾಲಿಟಿ ಇದ್ರೆ ಅವರು ಅದನ್ನು ತಗೊಳ್ಬೇಕಿತ್ತು. ಹಣ ತಗೊಂಡು ಕೊಟ್ಟವರಿಗೆ ಅವರಿಗೆ ಒಂದು ಒತ್ತುವರಿ ಮಾಡಲಿಕ್ಕೆ ಆಗಲಿಲ್ವಾ? ಅದನ್ನು ಯಾರ ಗಮನಕ್ಕೆ ತಂದಿದ್ದಾರೆ ಅವರು? ಅದನ್ನು ನೆಲ್ಯಾಡಿಯ ಜನತೆಗೆ ಹಾಕಬೇಕಾಗೇ ಇಲ್ಲ. ನೀವು ನೆಲ್ಯಾಡಿ ಜನತೆಗೆ ಯಾವುದೇ ಕಾರಣಕ್ಕೆ ಅದು ಗೊತ್ತೇ ಇಲ್ಲ. ಒಂದಿಬ್ಬರ ಇದಕ್ಕೆ ಮೆಣಿತಾರ ಅದೆಲ್ಲ ಸುಳ್ಳು. ಒಂದಿಬ್ಬರು ಹೇಳಿದ್ರೆ ಅವರು ಚೇಂಜ್ ಮಾಡ್ತಾರೆ. ಅದು ಸುಳ್ಳು ಅಂತೇಳಿ ಆದರೆ ಅದರ ಅಗಲ ಕಡಿಮೆ ಆದ ಕಾರಣ ಏನು? ಅದು ಅವ್ರು ಕೊಡ್ಬೇಕು. ಅವ್ರು ಕೊಡಬೇಕು. ಅದು KNR ಕೊಡಬೇಕು, ನಾವು ಇದರ ಜವಾಬ್ದಾರಿ KNR ಅವರು, NHA ಅವರು, ಹೈವೇ ಅಥಾರಿಟಿ. ಅಲ್ಲ, ಒಂದಿಬ್ಬರ ಲಾಬಿಗೆ ಮಣಿತಾರೆ ಅಂತ ಅಷ್ಟು ದುರ್ಬಲನ NHA ಸಂಸ್ಥೆ. ಹೌದು, ಅದೇ ನಾವು ಕಲಿತದ್ದು. ರಸ್ತೆ ಅಗಲೀಕರಣ ಮಾಡುವುದನ್ನು ಫಸ್ಟಿಗೆ ಓರಿ ಮಾಡಿದೆ. ಅದು ತಪ್ಪಲ್ಲ. ನೋಡಿ, ಅಂಗಡಿ ಇಲ್ಲದ ಜಾಗದಲ್ಲೂ ಕೂಡ ಸಣ್ಣದು ಮಾಡಿದ್ದಾರೆ. ನಾವೀಗ ಬೇಕಾದ್ರೆ ಒಂದು ಸ್ಪಾಟ್ ನೋಡುವ, ಬೇಕಾದ್ರೆ ಹೋಗಿ. ಅಂಗಡಿ ಇಲ್ಲದ ಜಾಗದಲ್ಲಿ ಕಿರಿದಾಗಿದೆ. ಈಗ ಒಂದು ಮಳೆ ಬಂದ್ರೆ ಎಲ್ಲೆಡೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗ್ತಾರೆ ಇರ್ತದೆ. ಅದು ಅವರು ಸರ್ವಿಸ್ ರೋಡ್ ಮಾಡೋದು ಸಿಂಗಲ್. ಅದಲ್ಲ ಯಾವುದೇ ಒಂದು ನೀರು ಹೋಗಿ ಅವ್ರು ಮಾಡಿ ಒಂದು ಮಳೆ ಬರುವಾಗ ನೀವು ಬಂದು ಮಾಧ್ಯಮದ ಒಮ್ಮೆ ಮಾಡಿ ಮಳೆ ಬರುವಾಗ ಎಲ್ಲೆಡೆ ಪರಿಸ್ಥಿತಿ ನಿಮಗೆ ಗೊತ್ತಾಗ್ತದೆ. ಯಾವ ರೀತಿ ಜಾಲಪಾತ ಬೀಳ್ತದೆ, ಯಾವ ರೀತಿ ನೀರು ಹೋಗ್ತದೆ, ಯಾವ ಕಡೆ ಯಾರ ಅಂಗಡಿ ನೀರು ಅಂತ ನಿಮ್ಗೆ ಗೊತ್ತಾಗ್ತದೆ. ಬಸ್ ನೆಲ್ಯಾಡಿಯಲ್ಲಿ ಮತ್ತು ನಿರ್ಲಕ್ಷ್ಯ ಏನಂದ್ರೆ ಬೇರೆ ಎಲ್ಲಾ ಕಡೆ ಕೂಡ ಪಂಚಾಯತ್ ರೋಡಿಗೆ ಒಂದು 100 ಮೀಟರ್ ಕಾಂಕ್ರೀಟ್ ಹಾಕಿ ಕೊಟ್ಟಿದ್ದಾರೆ. ನೆಲ್ಯಾಡಿಯಲ್ಲಿ ಅಲ್ಲಿ ಎಲ್ಲೂ ಕೂಡ ಕಾಂಕ್ರೀಟ್ ಹಾಕಿ ಕೊಡಲಿಲ್ಲ. ಪಂಚಾಯತ್ ರೋಡ್ಗೆ ಎಲ್ಲಾ ಕಡೆ ಕೂಡ 100 ಮೀಟರ್ ಕಾಂಕ್ರೀಟ್ ಹಾಕಿ ಕೊಟ್ಟಿದ್ದಾರೆ. 50 ಮೀಟರ್ 100 ಮೀಟರ್. ನೆಲ್ಯಾಡಿಯಲ್ಲಿ ಅಂತ ಯಾವ್ದು ಮಾಡಲೇ ಇಲ್ಲ. ಮತ್ತೆ ಒಂದು ಸರ್, ಈಗ ದಾರಿ ಹೋಗ್ತಾ ಇದ್ದಾರೆ ನಡ್ಕೊಂಡು ಆನ್ ದಿ ವೇಲಿ ಹೋಗ್ತಿದ್ದಾರೆ. ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ದೊಡ್ಡ ದೊಡ್ಡ ಕೆರೆ ಥರ ಆಗ್ತಾ ಉಂಟು, ಅಲ್ಲಿ ಹೋಗಿ ಹೊಟ್ಟೆ ಮಾಡಿ ಬಿಡ್ತಿದ್ದಾರೆ. ಈ ಜನಗಳು ಪಾಪ ಬಡಪಾಯಿ ಜನಗಳು ಹೋಗಿ ಅದಕ್ಕೆ ಕಾಲಾಕಿ ಎಷ್ಟೋ ಜನ ಬಿದ್ದದ್ದುಂಟು, ಕೈ ಕಾಲು ಮುಟ್ಕೊಂಡವರಿದ್ದಾರೆ. ಪ್ರೂಫಿಗೆ ನಮ್ಮ ಮನೆ ಹತ್ತಿರದವರೊಬ್ಬರು ಹೆಂಗಸರು ಮೊನ್ನೆ ಕಾಲು ಮುಟ್ಕೊಂಡಿದ್ದಾರೆ, ಕೈ ಮುಟ್ಕೊಂಡಿದ್ದಾರೆ. ಕಡೆಯವರು ಹೊಟ್ಟೆ ಮಾಡಿ ಬಿಡೋದು, ಅಲ್ಲಿ ನೀರು ಹೋಗಲಿ ಅಂತೇಳಿ ಅಲ್ಲಿಗೆ ರಾತ್ರಿ ಬೀಳುವುದು ಜನರು. ಈ ಥರದ ಪರಿಸ್ಥಿತಿ ಎಲ್ಲ ಉಂಟು. ಅವರೊಂದು ಎಸ್ಟಿಮೇಟ್ ಮಾಡೋರಾಗ ಯಾವ ಕಡೆಯಲ್ಲಿ ನೀರು ಹೋಗ್ಬೇಕಂತ ಗೊತ್ತಬೇಕಲ್ಲ ಅವರಿಗೆ. ಈಗ ಅವರದ್ದು ಆಲ್ರೆಡಿ ಈಗ ಅವರದ್ದು ಉಪ್ಪಿನಂಗಡಿಯಲ್ಲಿ 3 ಟ್ರ್ಯಾಕ್ ಇದೆ ಸರ್ವಿಸ್ ರೋಡ್. ಉಪ್ಪಿನಂಗಡಿಯಲ್ಲಿ 3 ಟ್ರ್ಯಾಕ್ ಇದೆ ಸರ್ವಿಸ್ ರೋಡ್. ಇದು 1.5 ಟ್ರ್ಯಾಕ್ ಇದೆ. ನ್ಯಾಷನಲ್ ಹೈವೇ ರೂಲ್ಸ್ ಎರಡು ಒಂದೇ ಅಲ್ವಾ? ನೀವು ಉಪ್ಪಿನಂಗಡಿ ಗಾಂಧಿಪುರ ನೋಡಿ 3 ಟ್ರ್ಯಾಕ್ ಇದೆ. ಪಾದಚಾರಿಗೆ ಸಪರೇಟ್ ಇದೆ, ಡ್ರೈನೇಜ್ ಸಪರೇಟ್ ಇದೆ, 2 ಟ್ರ್ಯಾಕ್ ಫ್ರೀ ಹೆವಿ ವೆಹಿಕಲ್ ಹೋಗುವಂತ 2 ಟ್ರ್ಯಾಕ್ ಫ್ರೀ ಇದೆ ಸರ್ವಿಸ್ ರೋಡ್. ನಾವೀಗ ಆಲ್ರೆಡಿ ಅವರ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದೆ. ಒಂದು 20-25% ಕೆಲಸ ಕಾರ್ಯ ಬಾಕಿ ಇದೆ ಅವರದ್ದು. ನಾವು ಮೊನ್ನೆ ಹೋಗಿ ಅವರ ಕೆಲಸ ಕಾರ್ಯಗಳು, ಯಾಕೆಂತ ಹೇಳಿದರೆ ನಮಗೆ ಏನಿಲ್ಲ, ಮೊದಲು ಆ ಕೆಲಸ ಅವ್ರದ್ದು ಆಗುವ ಮುಂಚೆ ನಮಗೆ ಇಲ್ಲಿ ಯೂಟರ್ನ್ ಬೇಕು. ಆ ಯೂಟರ್ನ್ ಮಾಡಿ ಕೊಟ್ಟಾದ ಮೇಲೆ ಅವರಿಗೆ ಆ ಕೆಲಸ ಕಾರ್ಯ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡುವಂಥದ್ದು. ಇಲ್ಲಿಂದ ಖಂಡಿತವಾಗಿಯೂ ಕೂಡ ಅವರಿಗೆ ನಾವು ಕೆಲಸ ಕಾಲ ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ. ಇವತ್ತಿನ ಸಭೆಯಲ್ಲಿ ಸರ್ವಿಸ್ ವ್ಯವಸ್ಥೆಯ ಅಗಲ ಕಿರಿದಾದ ಬಗ್ಗೆಯೂ ನಿಮ್ಮ ಆಕ್ಷೇಪವನ್ನು ದಾಖಲಿಸಬಹುದು. ಖಂಡಿತ ಖಂಡಿತ. ಇದಕ್ಕೆ ಪ್ರಧಾನವಾಗಿ ಬೇಕು. ಯಾಕಂದ್ರೆ ನಾನು ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಇದಕ್ಕಿಂತ ಮೊದಲು 3 ಸಭೆಗಳಿಗೆ ಏನೋ ಬಂದಿದ್ದೇನೆ. ಹಾಗೆ ಸಂಬಂಧಪಟ್ಟ ಮೂಲವನ್ನೇ ವಹಿಸಿ ಈ ಸರ್ವಿಸ್ ರೋಡಿನ ವಿವಾದಗಳು ನಾವು ಪತ್ರಿಕಾಗೋಷ್ಠಿಗೆ ಬರುವ ಮೊದಲೇ ನಮಗೆ ತಿಳಿಯಲ್ಪಡ್ತದೆ. ಸರ್, ಸರ್ವಿಸ್ ರೋಡು ಇವಾಗ ನಮಗೆ ಸಿಕ್ಕಿ ಒಂದೂವರೆ ತಿಂಗಳಾದಷ್ಟೇ. ಅದಕ್ಕಿಂತ ಮುಂಚೆ ಹೇಗೆ ಮಾಡೋದಂತ ನಮಗೆ ಒಂದು ಮಾಹಿತಿಯೇ ಸಿಗಲಿಲ್ಲ. ಇವಾಗ ಕಂಪ್ಲೀಟ್ ರೋಡ್ ಸರ್ವಿಸ್ ರೋಡ್ ಕಂಪ್ಲೀಟ್ ಆದದ್ದು 1.5 ತಿಂಗಳಾದಷ್ಟೇ. ಆದ್ದರಿಂದ ನಮಗೆ ಅದರ ವಿಷಯದಲ್ಲಿ ಹೇಳಲಿಕ್ಕೆ ನಮಗೆ ಐಡಿಯಾ ಇರಲಿಲ್ಲ. ಅದು ಏನಿದೆ ಅವರೇ ಕೊಡಬೇಕು. ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು NHA ಕೊಡಬೇಕು. ಮತ್ತೆ KSRTC ಬಸ್ ಸ್ಟ್ಯಾಂಡಿಗೆ ಬಸ್ ಹೇಗೆ ಹೋಗುದಂತೇಳಿ ಅವರೇ ಹೇಳ್ಬೇಕು. ಯಾವ ರೀತಿ KSRTC ಬಸ್ ಸ್ಟ್ಯಾಂಡಿಗೆ ಬಸ್ ಹೋಗುದು. ಈಗ 2021ರಲ್ಲಿ ನಾವು ಈಗ ಅಪ್ಲಿಕೇಶನ್ ಅರ್ಜಿಯನ್ನು ಕೊಟ್ಟಿದ್ದೇವೆ. ಆವಾಗ ಇವರು ಯಾರು ಕೂಡ ಅವೈಜ್ಞಾನಿಕ ಅಂತ ಯಾವ ಹೇಳಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಪ್ರೋಗ್ರಾಮ್ ಅಂತ ಹೇಳಿ. ಉದನೆಯಲ್ಲಿ ಅಷ್ಟು ಸ್ಟ್ರೈಟ್ ರೋಡ್ ಇದೆ, ಹೈಯೆಸ್ಟ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಜಾಗ. ಅಲ್ಲಿ 2 ಕ್ರಾಸ್ ಕೊಟ್ಟಿದ್ದಾರೆ, ಯೂ ಟರ್ನ್ 2 ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಲಿ ಈ ಯೂ ಟರ್ನ್ ಕೊಟ್ಟ ಮೇಲೆ ಬರಲಿಲ್ಲ. ನಾವು ಕಂಪೇರ್ ಮಾಡಿದ್ವಿ, ನೆಗಡಿಗೆ ಕಂಪೇರ್ ಮಾಡಿದ್ವಿ. ಅಲ್ಲಿ ಒಂದು 150 ಮೀಟರ್ ಅಲ್ವಾ ಡಿಸ್ಟೆನ್ಸ್? 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ.
ಅಲ್ಲಿಂದ 10-15 ಸ್ಕೂಲ್ ಬಸ್ ಪ್ರತಿನಿಧಿ ಬರ್ತದೆ, DPPS ಹೋಗ್ತದೆ, ಅಲ್ಲಿಂದ ಶ್ರೀರಾಮದು ಬರ್ತಾ ಉಂಟು, ಸೆಂಟ್ ಫ್ರಾನ್ಸಿಸ್ ಬಸ್ ಅಲ್ಲಿಂದ ಚಾಲು ಆಗ್ತಾ ಇದೆ, ಟರ್ನ್ ಆಗ್ತಾ ಇದೆ. ಅದೇ ರೀತಿ ನಾವು ಕೇಳ್ತಾ ಇರೋದು, ಇಲ್ಲಿಂದ ಅಷ್ಟು ದೂರ 5 ಕಿಲೋಮೀಟರ್ ದೂರದ ಡಿಸ್ಟೆನ್ಸ್ ಅಲ್ಲಿ ಯಾಕೆ ಇವರಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಇಲ್ಲಿ ಇವಾಗ ಟೆಕ್ನಿಕಲ್ ಕೊಡೋಣ, ಯಾಕೆ ಹಿಂದೆ ಬರಲಿಲ್ಲ? ಇವರು ವರ್ಗೀಸ್ ಫಾದರ್ನವರು ಮತ್ತು ಟೀಮ್ನವರು MP ಅವರನ್ನು ಭೇಟಿ ಮಾಡಿದಾಗ ಮಾಡ್ತಾರೆ ಅಂತ ಹೇಳ್ಕೊಂಡು ಭರವಸೆ ಕೊಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಪ್ರಾಬ್ಲಮ್, ಯಾಕೆ ಅವತ್ತು ಹೇಳಿಲ್ಲ ಅವರು? MP ಅವರಿಗೆ 4 ಸಲ ನಾವು ಮತ್ತು ಸ್ವಾದ 4 ಸಲ ಮುಖಾಮುಖಿ ಭೇಟಿಯಾಗಿದ್ದಾರೆ. ಅದರಲ್ಲಾದ PD ಅವರಿಗೆ 4 ಸಲ ಭೇಟಿಯಾಗಿದ್ದಾರೆ. ಖುದ್ದಾಗಿ ನಾವು ಪಂಚಾಯತಿಂದ ನಾನು ಹೀಗೆ ಬೇಕಾದ್ರೆ ಅದರ ಕಾಪಿ ಎಲ್ಲ ಉಂಟು 5 ಸಲ ಹೋಗಿ ನಾವು ಅಪ್ಲೈ ಮಾಡಿದ್ವಿ. ಇಷ್ಟ ತನಕ ಒಂದೇ ಒಂದು ರೆಸ್ಪಾನ್ಸ್ ನಾವು ಹೋಗ್ತಿದ್ದೀವಿ. ಆಯ್ತು ಭರವಸೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಡ್ತಾರೆ ಅಂದರೆ 95% ಕೆಲಸ ಮುಗಿಯಿತು, 5% ಕೆಲಸ ಮಾಡಿದ್ದೀವಿ. KNR ಅಲ್ಲ, ನ್ಯಾಷನಲ್ ಹೈವೇ. ಸರ್, ಇನ್ನೊಂದು ಮಾಹಿತಿ ಬೇಕು ನಮಗೆ. ಈಗ ನೆಲ್ಯಾಡಿಯಲ್ಲಿ ನಮ್ಮ MP ಅವರಿಗೆ ಬೇಡಿಕೆ ಇಟ್ಟ ಕಾರಣ 3 ಅಂಡರ್ ಪಾಸ್ ಕೊಟ್ಟಿದ್ದಾರೆ. ಒಪ್ಪಿಕೊಳ್ತೇವೆ ನಾವು. ಈಗ ಯಾವುದೇ ರೀತಿಯ ಅಧಿಕೃತವಾದ ರಿಕ್ಷಾ ನಿಲ್ದಾಣ ಇಲ್ಲ ನೆಲ್ಯಾಡಿಯಲ್ಲಿ. ಸಾಧಾರಣವಾಗಿ ಒಂದು 150-175 ರಿಕ್ಷಾ ಉಂಟು ನೆಲ್ಯಾಡಿಯಲ್ಲಿ. ಈ ಅಂಡರ್ ಪಾಸ್ನ ಮಹತ್ವ ಏನು ಅಂತ ನಮಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಅಂಡರ್ ಪಾಸ್ ಇರುವುದು ವಾಹನಗಳು ಪಾಸ್ ಆಗಲಿ ಪಾರ್ಕಿಂಗ್ ಇಲ್ಲ. ಯಾವುದೇ ತಂಗುದಾಣಕ್ಕಾಗಲಿ ಅಂಗಡಿ ಮಾಡ್ಲಿಕ್ಕಾಗಲಿ ಇದ್ದದ್ದಲ್ಲ. ಅಲ್ಲಿ ಅಂಗಡಿ ಮಾಡಿದ್ದಾದ್ರೂ ತಂಗುದಾನ ಮಾಡಿದ್ರು ಅದನ್ನು ತೆಗಿಸ್ತಾರೆ. ತಂಗುದಾನಗಳ ವ್ಯವಸ್ಥೆ ಮಾಡಬೇಕಾದ್ರೆ ಸ್ಥಳೀಯ ಆಡಳಿತ, ಅದು ಸ್ಥಳೀಯ ಆಡಳಿತದೊಂದಿಗೆ ವ್ಯವಹರಿಸಬೇಕು. ಅದು ನನಗೆ ಮುಖ್ಯವಾಗಿ ವೇದಿಕೆಯಿಂದ ಪ್ರಮುಖರಾದ ಫಾದರ್ ವರ್ಗೀಸ್ ಕೈಪರ್ಕ Father Nomis. 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 ಮೊಹಮ್ಮದ್ ಇಕ್ಬಾಲ್ ಪಂಚಾಯತ್ ಸದಸ್ಯರು. ಆನಂದ ಪಿಲವು. ರಫೀಕ್ ಸಿಗಲ್. ಇವತ್ತು ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ಆತ್ಮೀಯ ಪತ್ರಿಕಾ ಮಿತ್ರದವರು ಬಂದು ನಮಗೆ ಅದ್ಭುತವಾಗಿ ಒಂದು ಸಹಕಾರ ನೀಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ಊರಿನವರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಇಲ್ಲಿ ನಮ್ಮ ಎಲ್ಲ ಶಾಲಾ ಮುಖ್ಯಸ್ಥರು ಕೂಡ ಬಂದಿದ್ದರು, ಊರಿನವರು ಕೂಡ ಬಂದಿದ್ದರು, ಆಟೋ ರಿಕ್ಷಾ ಚಾಲಕ ಇದರ ಅಧ್ಯಕ್ಷರು ಕೂಡ ಬಂದಿದ್ದರು, ನಮ್ಮ ವರ್ತಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದ್ದರು, ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಸೇರಿ ಭಾಳ ಉತ್ತಮವಾಗಿ ಇಲ್ಲಿ ನಡೆಸಿಕೊಡ್ಲಿಕ್ಕೆ ಒಂದು ಸಹಕಾರ ನೀಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಮುಂದಿನ 10 ದಿನದಲ್ಲಿ ಇದೇನು ನಾವೊಂದು ಇದು ಇಟ್ಟಿದ್ದೇವೆ, 10 ದಿನದ ಒಳಗಡೆ ನಮಗೆ ಏನಾದರೂ ಒಂದು ಒಳ್ಳೆಯ ನ್ಯೂಸ್ ಕೊಟ್ಟು ಇದನ್ನು ಯಾವುದೇ ಥರದ ಮುಂದಿನ ಸ್ಟೆಪ್ ನಾವು ತಗೊಳ್ಳೋದಾಗೆ ಮಾಡಿಕೊಂಡ್ರೆ ನಮಗೆ ಭಾಳ ಒಳ್ಳೆಯದು ನಮ್ಮ ಗ್ರಾಮಸ್ಥರಿಗೆ ಕೂಡ. ಅಂಥ ಒಂದು ತೀರ್ಮಾನಕ್ಕೆ NHA ಅವರು ಕೂಡ ಬರಬೇಕು. ಯಾಕೆಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ತಗೊಂಡ್ರೆ ಅದು ಅವತ್ತಲ್ಲಿ ನಮಗೆ ಯಾವುದೇ ಕಾರಣ ನಮಗೆ ಭರವಸೆ ಮಾತ್ರ ಸಾಕಾಗುವುದಿಲ್ಲ, ನಾವು ಕೆಲಸ ಮಾಡಿಯೇ ತೀರಿ ಅಲ್ಲಿಂದ ನಾವು ಆ ಪ್ರತಿಭಟನೆಯಿಂದ ಎದ್ದೇಳುವಂಥ ಒಂದು ತೀರ್ಮಾನಕ್ಕೆ ಕೂಡ ನಾವು ಬರ್ತೇವೆ. ಅಂಥ ತೀರ್ಮಾನಕ್ಕೆ ಬರಲಿಕ್ಕೆ ಯಾರು ಕೂಡ ಹಣವು ಮಾಡಿ ಕೊಡಬಾರ್ದು. ಊರಿನವರ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಒಳ್ಳೆಯದು ಮಾಡಿಕೊಂಡು ನಮಗೆ ಒಂದು ಸಂತೋಷದಾಯಕವಾದಂಥ ಒಂದು ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕಂತೇಳಿ ಎಲ್ಲರ ಹತ್ರ ಕೇಳಿಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CSEET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು:
ವಿಜ್ಞಾನ ವಿಭಾಗ PCMB, PCMC, PCMS, PCMA, ವಾಣಿಜ್ಯ ವಿಭಾಗ SCBA, SCBA, ECBA, ಕಲಾ ವಿಭಾಗ HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72